ಉಜಿರೆಯ ನಗರದಲ್ಲಿ ಇವತ್ತು 7/7 ಅನ್ನುವಂತಹ ಒಂದು ಕೇಕ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಉತ್ಪನ್ನಗಳ ಮಳಿಗೆ ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ. ಬೆಳೆಯುತ್ತಿರುವ ಉಜಿರೆಯ ನಗರಕ್ಕೆ ಇಂತಹ ಮಳಿಗೆಗಳು ಇನ್ನಷ್ಟು ಮೆರುಗನ್ನ ಕೊಡ್ತವೆ, ಇನ್ನಷ್ಟು ಬೆಳವಣಿಗೆಗೆ ಕಾರಣ ಆಗ್ತದೆ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಇವತ್ತು ದೇಶದಾದ್ಯಂತ ಹಾಗೂ ಹೊರದೇಶಗಳಲ್ಲೂ ಕೂಡ 7th Heaven ಅನ್ನುವಂತಹ ಸಂಸ್ಥೆ ಅನೇಕ ಮಳಿಗೆಗಳನ್ನ ನಡೆಸ್ತಾ ಇದೆ. ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಏನು ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಈ ಸಂಸ್ಥೆ ಇವತ್ತು ನಮ್ಮ ಉಜಿರೆಗೂ ಕೂಡ ಕಾಲ ಇಡ್ತಾ ಇರುವಂಥದ್ದು ನಮಗೆಲ್ಲ ಬಹಳ ಸಂತೋಷ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ ನಮ್ಮ ಗ್ರಾಮೀಣ ಪ್ರದೇಶದ ಉಜಿರೆಗೆ ಬಂದಿದೆ ಅನ್ನುವಂಥದ್ದನ್ನು ನಾವು ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಮಳಿಗೆಯನ್ನ ನಡೆಸ್ತಾ ಇರುವಂತಹ ರಂಜಿತ್ ಹಾಗೂ ಅವರ ಪಾಲುದಾರರು ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ಈ ಮಳಿಗೆ ಉಜಿರೆಯಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣಲಿ, ಇನ್ನಷ್ಟು ಹೆಚ್ಚಿನ ಎತ್ತರಕ್ಕೆ ಏರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶ್ರೀ ಜನಾರ್ದನ ಸ್ವಾಮಿಯನ್ನ ಹಾಗೂ ಎಲ್ಲ ದೇವತೆಗಳನ್ನ ಪ್ರಾರ್ಥಿಸ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿಸಿದ್ದಕ್ಕೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳ್ತೇನೆ. ಉಜಿರೆ ಎಂತಹ ಒಂದು ಬೆಳೆಯುತ್ತಿರುವ ನಗರ ಇದೆ. ಅದನ್ನು ಗ್ರಾಮ ಪಂಚಾಯತ್ ಅಂತೇಳಿ ಕರೆದರೂ ಕೂಡ ಇದು ಎಲ್ಲ ರೀತಿಯಿಂದಲೂ ನಗರ ಪಂಚಾಯತ್ ಆಗುವ ಹೊಸ್ತಿಲಲ್ಲಿ ಇದೆ. ಬಹುಶಃ ಕೆಲವೇ ದಿನಗಳಲ್ಲಿ ಇದು ಪಟ್ಟಣ ಪಂಚಾಯತ್ ಆಗಿ ಪರಿವರ್ತನೆಯೂ ಕೂಡ ಆಗಲಿಕ್ಕಿದೆ. ಇಂತಹ ಬೆಳೆಯುತ್ತಿರುವಂತಹ ಊರಿನಲ್ಲಿ ಬೆಳಗಿನ ಹೊತ್ತು ಸುಮಾರು 10,000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಓಡಾಡುತ್ತಿರುವಂತಹ ಈ ಪ್ರದೇಶದಲ್ಲಿ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಈ ರೀತಿಯ ಒಂದು ಮಳಿಗೆ ಬರುವಂಥದ್ದು ಖಂಡಿತವಾಗಿಯೂ ಸ್ವಾಗತಾರ್ಹ. ಊರಿನ ಜನರಿಗೆ, ಉಜಿರೆಗೆ ಯಾರೆಲ್ಲ ಉದ್ಯೋಗ ಅಥವಾ ಬದುಕಲ್ಲಿ ನೆಲೆಯನ್ನು ಕಟ್ಟಿಕೊಳ್ಳುವುದಕ್ಕೆ ಇಲ್ಲಿ ಬಂದಿದ್ದಾರೋ, ಜನಾರ್ದನ ಸ್ವಾಮಿಯ ಆಶೀರ್ವಾದದಲ್ಲಿ ಒಳ್ಳೆಯ ಶ್ರಮಪಟ್ಟು ಪ್ರೀತಿ ವಿಶ್ವಾಸದ ಜೊತೆಗೆ ವ್ಯವಹಾರ ಮಾಡಿದ ಎಲ್ಲರೂ ಕೂಡ ತಮ್ಮ ಬದುಕಿನಲ್ಲಿ ಒಳ್ಳೆಯ ಶ್ರೇಯೋಭಿವೃದ್ಧಿಯನ್ನು ಕಂಡಿದ್ದಾರೆ. ನಮ್ಮದೇ ಆತ್ಮೀಯರಾದಂತಹ ರಂಜಿತ್ ಮತ್ತು ಅವರ ಪಾಲುದಾರರು ಇಲ್ಲಿ ಈ ಒಂದು ಮಳಿಗೆಯನ್ನ ಶುಭಾರಂಭ ಮಾಡಿದ್ದಾರೆ. ಅವರಿಗೆ ಊರ ಎಲ್ಲರ ಪರವಾಗಿ, ನಮ್ಮೆಲ್ಲರ ಸೇರಿದಂತಹ ಎಲ್ಲ ಸ್ನೇಹಿತರ ಪರವಾಗಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ಬರುವಾಗಲೇ ಆಲೋಚನೆ ಮಾಡಿದ್ದೀನಿ, ಇದರ ಉದ್ಘಾಟನೆ ಬಹಳ ಸುಲಭ, ಸವಿ, ಅದು ಸಹ ಸ್ವರ್ಗದ 7ನೇ ಹಂತ ಅಂತೇಳಿ ಉಂಟದು ಕನ್ನಡದಲ್ಲಿ ಹೇಳೋದಿದ್ರೆ. 7th Heaven ಅಂತೇಳಿ ಹೇಳಿದ್ದಾರೆ. ಬಂದವರಿಗೆಲ್ಲರಿಗೂ ಆ ರೀತಿಯ ಅನುಭವ, ಸೇವೆ ಈ ಮಳಿಗೆಯಿಂದ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ. ನಮಃ. ಮಾತೆರೆಗಳ ನಮಸ್ಕಾರ. ಇನ್ನು 7th Heaven ಅನ್ಪಿ ನಾವು ಉಜಿರೆಗೆ ಎಂಕಲ ಇನ್ನು ಇನಾಗ್ರೇಷನ್ ಮಲ್ಲ ಇತ್ತ ತಾನೇ ಇನಾಗ್ರೇಷನ್ ಆಡಿ ಮತ್ತು ಗೆಸ್ಟ್ ನಕ್ಲಿ ಬತ್ತಿತ್ತೇರಿ. 7th Heaven ಸ್ಪೆಷಾಲಿಟಿ ದಾದ ಬಂದಾಗ ಪ್ಯೂರ್ ವೆಜ್ ಕೇಕ್ ದಿಕ್ಕು ಮುಲ್ಪ ಬೊಕ್ಕ ನಮ್ಮನ ಮುಲ್ಪ ಲೈವ್ ಕಿಚನ್ ಉಂಡು. ಮುಲ್ಪನೆ ಬೇಕ್ ಮಲ್ತದೆ, ಮುಲ್ಪನೆ ನಮ್ಮ ಸೇಲ್ ಮಲ್ತೊಂದಿಲ್ಲ ಅಂಚ ಇನ್ನು ಓಪನಿಂಗ್ ಅದು 3 days ಬೈ 1 get 1 ಆಫರ್ ಉಂಡು. 3 days ಮತ್ತು ನಮ್ಮ ಇನ್ವಿಟೇಷನ್ ನಮ್ಮ ಪಾಡ್ದು ಕೊಡ್ತಾ
ಇಂಟ್ರೊಡಕ್ಷನ್ ಪೂರ ಐತೆ ಎಂಚ ಅಂದು ಪೇಸ್ಟ್ರಿ ಪೂರ ಬೈ 1 get 1 ಫ್ರೀ ಉಂಡು. ಒಂಜಿ ಪೇಸ್ಟ್ರಿಗೆ ತೊಂಡ ಕೂಡ ಒಂಜಿ ಪೇಸ್ಟ್ರಿ ಫ್ರೀ ಅಂಚ 3 days ನಮ್ಮ ಆಫರ್ ಕೊರೊಂದುಲ್ಲ. ಅಂಚನೆ 1/2 kg ಕೇಕ್ಗೆಲ್ಲ ಒಂಜಿ ಲಾವಾ ಕೇಕ್ ಅಂಚ ಪೂರ ಫ್ರೀ ಕೊರೊಂದುಲ್ಲ. ಬೊಕ್ಕ ನೆತ್ತ ಸ್ಪೆಷಾಲಿಟಿ ಅವೇ ವೆಜ್ ಕೇಕ್ ದಿಕ್ಕುನು, ಫ್ರೆಶ್ ಕೇಕ್ ದಿಕ್ಕುನು. ಬೊಕ್ಕ ನಮ್ಮ ಇಡೀ ಸಿಟಿ ತೊಲೈ ರಡ್ಡ್ ಹಿಡ್ದು 3 kilometer ಮುಟ ನಮ್ಮ ಫ್ರೀ ಡೆಲಿವರಿ ಕೊರೊಂದುಲ್ಲ. ಒಂದೇ ತಾನೆ ನಂಬರ್ ನಮ್ಮ ಇತ್ತೆ ತಾನೆ ಮಾತ ಪ್ಯಾಂಪ್ಲೆಟ್ಸ್ ಮಾತ ಹಂಚಿದ್ನ ಐಟ್ ಆ್ಯಡ್ ಮಾಡ್ದ ನಮ್ಮ ಅಂಚ ಮಾತೆಲ್ಲ ಸಪೋರ್ಟ್ ಮಲ್ಪಲಿ ನಮ್ಮ ಮುಲ್ಪ ಒಂದೇ ಉಪಯೋಗ ಪಡೆಯಲ್ಲ ಪನ್ನದು ನಿಮ್ಮ ಕೇನೊಂದು.